ಶಾಸಕ ಸಂಜೀವ ಮಠಂದೂರವರು ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಜನರ ಸೇವೆ ಮಾಡುವ ಉದ್ದೇಶದಿಂದ ಶಾಸಕರ ವಾರ್ ರೂಮ್ ತೆರೆದಿದ್ದು ಪಕ್ಷಾತೀತ ಮತ್ತು ಧರ್ಮಾತೀತವಾಗಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದೆ ಎಂದು ವಾರ್ ರೂಮ್ ಸದಸ್ಯರು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರೂ ಆದ ರಾಜೇಶ್ ಬನ್ನೂರು ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಾಂಗ್ರೆಸ್ ನಾಯಕ ಎಚ್ ಮೊಹಮ್ಮದ್ ಅಲಿ ವಾರ್ ರೂಮ್ ಮತ್ತು ಸರ್ಕಾರಿ ಆಸ್ಪತ್ರೆಯ ವಿರುದ್ಧ ಕಪೋಕಲ್ಪಿತ ಆರೋಪ ಮಾಡಿದ್ದಾರೆ. ಶಾಸಕರ ವಾರ್ ರೂಮ್ ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡುತ್ತಿಲ್ಲ. ಸ್ವತಃ ಶಾಸಕ ಸಂಜೀವ ಮಠಂದೂರು ಇದನ್ನು ರಚಿಸಿದ್ದು ಅವರೇ ದೇಣಿಗೆ ನೀಡಿದ್ದಾರೆ ಮತ್ತು ದಾನಿಗಳು ನೀಡಿದ ನಾನಾ ಬಗೆಯ ಕಿಟ್ಗಳನ್ನು ವಾರ್ ರೂಮ್ ಮೂಲಕ ಸಮನ್ವಯ ಮಾಡಿಕೊಂಡು ಅಗತ್ಯವುಳ್ಳವರಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಾರ್ ರೂಮ್ ಸದಸ್ಯರಾದ ಚಂದ್ರಶೇಖರ ರಾವ್ ಒಪ್ಪಳಿಗೆ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಕೃಷ್ಣ ಪ್ರಸನ್ನ, ರಫೀಕ್ ದರ್ಬೆ ಉಪಸ್ಥಿತರಿದ್ದರು. ವಾರ್ ರೂಮ್ ಕರ್ನಾಟಕ ಸರ್ಕಾರದ ದೇಣಿಗೆಯಲ್ಲಿ ನಡೆಯುವುದಲ್ಲ, ಅಥವಾ ಸ್ಥಳೀಯ ಆಡಳಿತ ಅಥವಾ ಜಿಲ್ಲಾಡಳಿತದ ನಡೆಯುವುದಲ್ಲ. ಅದು ಶಾಸಕರ ಸ್ವಂತ ಖರ್ಚಿನಿಂದ ಮತ್ತು ಊರ ದಾನಿಗಳ ಕೊಡುಗೆಯಿಂದ ನಡೆಯುವಂತದ್ದು ಶಾಸಕರ ವಾರ್ ರೂಮ್. ಅದನ್ನು ಎಲ್ಲಿ ಬೇಕು ಅಂತ ತೀರ್ಮಾನ ಮಾಡುವುದು ಶಾಸಕರೇ ಹೊರತು ಯಾವುದೇ ಕಾಂಗ್ರೆಸ್ನ ಮುಖಂಡರಲ್ಲ ಎಂಬುದನ್ನ ಅವರು ನೆನಪಿಸಿಕೊಳ್ಳಬೇಕು ಮತ್ತು ನೆನಪು ಮಾಡ್ತಾ ಇದ್ದೇನೆ. ನಾನು ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಟ್ಟಾರೆ ಟೀಕೆ ಆಗಬೇಕು. ಒಟ್ಟಾರೆ ನಮ್ಮ ಕಾರ್ಯವೈಖರಿಗಳು ಜನರಿಗೆ ತಲುಪಿದ ಗೊತ್ತಿಲ್ಲ, ಅವರಿಗೆ ಅದಿಲ್ಲ. ನಾನು ಕೇಳುವಂತದ್ದು ವಾರ್ ರೂಮಿನವರು ಏನ್ ಮಾಡಿದ್ರು ವ್ಯಾಕ್ಸಿನ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂತಾದ್ರೆ, ಈಗಾಗಲೇ ಟೀಚರ್ಸ್ನವರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಪೊಲೀಸ್ನವರಿಗೆ, ಬ್ಯಾಂಕ್ ಮತ್ತು ಸಹಕಾರ ರಂಗದವರಿಗೆ, ಕ್ಯಾಂಕೋ ಮತ್ತು ಬಾರ್ ಅಸೋಸಿಯೇಷನ್ ಅವರಿಗೆ, ಫೋಟೋಗ್ರಾಫರಿಗೆ, ವಿದೇಶಗಳಿಗೆ ಹೋಗುವವರಿಗೆ, ಅಂಗವಿಕಲರಿಗೆ, ಹೋಟೆಲ್ ನೌಕರರಿಗೆ, ಚೌಳಿ ಅಂಗಡಿ ವರ್ತಕರಿಗೆ, ಪತ್ರಕರ್ತರಿಗೆ, ಪೆಟ್ರೋಲ್ ಪಂಪಿನವರಿಗೆ, ಸೂಪರ್ ಮಾರ್ಕೆಟ್ ಕೆಲಸ ಮಾಡುವವರಿಗೆ, ಇವರಿಗೆಲ್ಲ ನಾವು ವ್ಯಾಕ್ಸಿನ್ ಕೊಟ್ಟಿದ್ದೇವೆ. ಯಾರಿಗೆ ಕೊಟ್ಟಿಲ್ಲ ಬಾಕಿ ಮಾಡಿದ್ದೇವೆ, ಅದನ್ನು ನೋಡಿದ್ದೇವೆ. ಅವರ ಬಡವ ಶ್ರೀಮಂತರಿಗೆ ಯಾರು ವ್ಯಾಕ್ಸಿನ್ಗೆ ಒಂದು ಕ್ರಮಬದ್ಧವಾಗಿ ಟೋಕನ್ ತಗೊಂಡು ಅದನ್ನು ರಿಜಿಸ್ಟರ್ ಮಾಡಿದಾರ ಅವರಿಗೆಲ್ಲರಿಗೂ ಕೊಡುವಂತ ವ್ಯವಸ್ಥೆಯನ್ನು ಪ್ರಾಮಾಣಿಕತೆಯಿಂದ ಅಧಿಕಾರಿಗಳು ಮಾಡಿದ್ದಾರೆ. ಯಾವುದೇ ಅಧಿಕಾರಿಗಳಲ್ಲಿ ಏನು ತೊಂದರೆ ಮಾಡಿಲ್ಲ. ಅದು ಅಧಿಕಾರಿ ಡಾಕ್ಟರ್ಗಳಿರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು, ಯಾವುದೇ ಕಾರಣಕ್ಕೆ ತೊಂದರೆ ಆಗುತ್ತೆ ಎಲ್ಲ ಕೊಟ್ಟಿದೆ. ಒಮ್ಮೆ ಇಷ್ಟೇ ಕೊಡ್ಬೇಕಂತ ಅದು ಸುಲಭ